ರಾಜ್ಯ ಸರ್ಕಾರದ ಕರ್ಫ್ಯೂ ಆದೇಶ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಸುತ್ತಮುತ್ತ ಪೊಲೀಸ್ ಕಮಿಷನರ್ ಶಶಿಕುಮಾರ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ನಡೀತಾ ಇದೆ. ಸೆಂಟ್ರಲ್ ಮಾರ್ಕೆಟ್, ಕೆಎಸ್ ರಾವ್ ರೋಡ್, ಪಳ್ನೀರು, ಬಲ್ಮಠ ರೋಡ್ ಸಹಿತ ಹಂಪನಕಟ್ಟೆಯ ಸುತ್ತಮುತ್ತ ಕಾರ್ಯಾಚರಣೆ ನಡೆಸಿ ತೆರೆದ ಅಂಗಡಿಗಳ ಮಾಲೀಕರು ಸಿಬ್ಬಂದಿಗಳಿಗೆ ಎಚ್ಚರಿಕೆಯ ಕಿವಿಮಾತನ್ನ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಬಸ್ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೂವನ್ನು ನೀಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಪಾಲನೆ ಮಾಡುವಂತೆ ಜಾಗೃತಿ ಮೂಡಿಸಿದ್ದಾರೆ. ಹೊರಟಾದ್ರು ಬಿಟ್ಟಾದ್ರು ಟೈಮ್ ಅಂತ ನಿರ್ಧಾರ ಮಾಡಿದರೆ ನಾನು ಓದಕ್ಕೆ ಬರುತ್ತಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಸರ್ ಹೇಳ್ತಿದ್ದಾರೆ. ಬನ್ನಿ ಮತ್ತೆ ಈ ಬಾಳೆಗೆ ಕೊಡಿ